ಕೊರೋನಾ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡುವ ಪೊಲೀಸರು ಇದೀಗ ಕಣ್ಣೀರು ಹಾಕಲಾರಂಭಿಸಿದ್ದಾರೆ. ತನ್ನ ಮನೆಯವರನ್ನೇ ಕಳೆದುಕೊಂಡು ಡ್ಯೂಟಿ ಮಾಡುವ ಮಂಗಳೂರಿನ ಎಎಸ್ಐ ಡೊಂಬಯ್ಯ ದೇವಾಡಿಗ ಮಾಧ್ಯಮದ ಎದುರು ಕಣ್ಣೀರು ಹಾಕಿದ್ದಾರೆ. ತನ್ನ ಅಣ್ಣನ ಮಗ 33 ವರ್ಷದ ಯುವಕ ಕೊರೋನಾವನ್ನು ನಿರ್ಲಕ್ಷ್ಯ ಮಾಡಿ 2 ದಿನದ ಹಿಂದೆ ಸಾವನ್ನಪ್ಪಿದ್ದಾನೆ. ಮದುವೆಯಾಗಿ 2 ತಿಂಗಳಾದ ಯುವಕ ಕೊರೋನಾ ಪಾಸಿಟಿವ್ ಆಗಿ ಒಂದೇ ವಾರದಲ್ಲಿ ಸಾವನ್ನಪ್ಪಿದ್ದಾನೆ. ಕೊರೋನಾ ನಮಗೆ ಬರಲ್ಲ ಎಂದು ಬೇಕಾಬಿಟ್ಟಿ ಓಡಾಡೋ ಯುವಕರನ್ನು ಚೆಕ್ ಪೋಸ್ಟ್ನಲ್ಲಿ ತಡೆದು ತನ್ನ ಕಣ್ಣೀರಿನ ಕಥೆಯನ್ನ ಮಂಗಳೂರಿನ ಕದ್ರಿ ಟ್ರಾಫಿಕ್ ಠಾಣೆಯ ಎಎಸ್ಐ ಡೊಂಬಯ್ಯ ದೇವಾಡಿಗರು ಹೇಳುತ್ತಿದ್ದಾರೆ. ಈಗ ನೋಡಿ, ಈ ಯುವ ಜನತೆ ಏನಿದೆ, ಯುವಕರು ನಮಗೆ ಇಮ್ಯುನಿಟಿ ಜಾಸ್ತಿ ಇದೆ, ನಮಗೆ ಏನೂ ಆಗೋದಿಲ್ಲ, ಈ ಥರ ಉಡಾಫೆ ಮಾಡಿಕೊಂಡು ರಸ್ತೆಗಳ ಮೇಲೆ ಓಡಾಡ್ತಾರೆ. ಕದ್ರಿ ಸ್ಟೇಷನ್ನಲ್ಲಿ ಟ್ರಾಫಿಕಲ್ಲಿ ಎಎಸ್ಐ ಆಗಿದ್ದೇನೆ. ನನ್ನ ಅಣ್ಣನ ಮಗ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದ. ಒಂದು 25 ತಾರೀಕಿಗೆ ಅವನಿಗೆ ಫಸ್ಟ್ ಬಂತು. ಅವ ಸ್ವಲ್ಪ ಕೇರ್ಲೆಸ್ ಮಾಡಿ ಅಲ್ಲೇ ಇದ್ದ. ಮತ್ತೆ ಊರಿಗೆ ಬಂದು ಪುತ್ತೂರಲ್ಲೇ ಅಡ್ಮಿಟ್ ಆದ. ಅದು ಕೋವಿಡಿಗೆ ಇದು ಮಾಡಲಿಲ್ಲ ಅವ. ಮತ್ತು ಅಲ್ಲಿ ಜೋರಾಗಿ ಮತ್ತೆ ವೆಲ್ಲಕ್ಕೆ ಬಂದು ಅಡ್ಮಿಟ್ ಆದ. 2 ದಿವಸದಲ್ಲಿ ಡೆತ್. ಅವನಿಗೆ ಮದುವಾಗಿ 2 ತಿಂಗಳಾಯ್ತು ಅಷ್ಟೇ. ಈಗಿನ ಜನರಿಗೆ, ಹುಡುಗರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಕೋವಿಡ್ ಎಷ್ಟು ದೂರ ಉಂಟಂತ. ಈಗ ನನಗೆ ಗೊತ್ತಾಗಿದೆ. ಇನ್ನಾದರೂ ಇದನ್ನು ನೋಡಿ ಕಲಿಯಬೇಕು. ನೀವು ಚೆಕ್ ಪೋಸ್ಟಲ್ಲೆಲ್ಲ ಇರ್ತೀರಿ, ಒಂದಷ್ಟು ಯುವಕರು ಕೂಡ ಹೋಗ್ತಾ ಇರ್ತಾರೆ, ವಾದ ಮಾಡ್ತಾರೆ ನಮಗೇನು ಆಗಲ್ಲ ಅಂತ ಹೇಳಿ. ಅವರಿಗೆಲ್ಲ ನಾನು ಅದೇ ಹೇಳ್ತಾ ಇದ್ದೇನೆ. ಈಗ ಪೊಲೀಸ್ ಇಲಾಖೆ ಫೈನ್ ಹಾಕುತ್ತೆ, ಕೇಸ್ ಹಾಕುತ್ತೆ, ವೆಹಿಕಲ್ ಸೀಸ್ ಆಗುತ್ತೆ ಅನ್ನೋ ಭಯದ ಮೇಲೆ ಎಷ್ಟು ದಿನ ಅಂತ ನೀವು ಇದನ್ನು ಮಾಡೋಕ್ಕೆ ಸಾಧ್ಯ? ನಿಮ್ಮಲ್ಲಿ ಜಾಗೃತಿ ಮೂಡಬೇಕು. ಅದು ತಲೆಗೊಂದೊಂದು ಮಾತಾಡ್ತಾರೆ ಅಂತಂದು ಎಲ್ಲ ಹೇಳೋದಲ್ಲ. ಸರ್ಕಾರ ಯಾವುದೇ ಸೂಚನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ತಜ್ಞರ ಜೊತೆ ಚರ್ಚೆ ಮಾಡಿರುತ್ತೆ. ಆ ತಜ್ಞರ ಜೊತೆ ಚರ್ಚೆ ಮಾಡಿ ಏನು ಒಂದು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತ